ಕಾಪುವಿನ ಸಮಾಜ ಸೇವಕ, ಸಮಾಜ ರತ್ನ ದಿವಂಗತ ಲೀಲಾಧರ ಶೆಟ್ಟಿ ಮತ್ತು ವಸುಂಧರಾ ಶೆಟ್ಟಿ ಅವರ ನಿಧನದ ವರ್ಷಾಚರಣೆ ಗುರುವಾರ ಕಾಪು ಶ್ರೀ ವೀರಭದ್ರ ಸಭಾಭವನದಲ್ಲಿ ನೆರವೇರಿತು. ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇಗುಲದ ಮೊಕ್ತೇಸರ ಮನೋಹರ ಎಸ್ ಶೆಟ್ಟಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ನಾವು ಜೀವನದಲ್ಲಿ ಯಾವುದಾದರೂ ಒಳ್ಳೆಯ ಕೆಲಸ ಮಾಡಿ ಸ್ವಲ್ಪವಾದರೂ ಸಮಾಜ ಸೇವೆ ಮಾಡೋಣ. ದಿವಂಗತ ಲೀಲಾಧರ ಶೆಟ್ಟಿ ಅವರು ನಮ್ಮ ನಗಲಿ 1 ವರ್ಷವಾದರೂ ಅವರು ಮಾಡಿದ ಸಮಾಜ ಸೇವೆ ನಿತ್ಯ ನಿರಂತರ ಎಂದರು. ಪೂರ ಇನ್ನಿಲ್ಲಾರನ ಒಂದು ವರ್ಷ ಆಯ್ಪಕ್ಕಲ್ಲ ಸೂರ್ಯನ ಲೆಕ್ಕಚನ ಈ ಸಮಾಜ ಸೇವಕರು ಎಡ್ಡ ರೀತಿಯ ಮನಸ್ಸನ್ನು ಕೂಡ ಲೆಪ್ಪಾದ ಸಭೆ ಸೇರ್ಪಾದಿದೆ ಅವು ಅರ್ನವಾಗಿ ಮನಸ್ಸಲ್ಲಿ ಜಾಗ ಅಂಚ ಮಾತ್ರಲಾರನ ಮನಸ್ಸಲ್ಲಿ ಪೂರ್ವಕ ನಮ್ಮ ಬೈದ ಅಂಚ ಪಂಪೆ ನಮ್ಮ ಪೊರ್ತು ನಮ್ಮ ನೀರು ಕುದಿತ ನೀರಿನ ಲೆಕ್ಕ ಅವೇ ನೀರು ನಮ್ಮ ರಟ್ಟು ಸರಿ ಮುಟ್ರ ಪೂಜೆಗೆ ಪರತಿನ ನೀರಿನ ಬರ್ಪೂಜೆಗೆ ಅಂಚ ಮೂಲ ಮೂಲ ನಮ್ಮ ಟೈಮ್ ನಮ್ಮ ಆ ಟೈಮ್ ನಮ್ಮ ಮಲ್ಪುಡಿಗೆ ಎಂಜಾಯ್ ಯುವರ್ ಸೆಲ್ಫ್ ವೆನ್ ಯು ಆರ್ ಉಪ್ಪುನಾಗ ಸೊ ಅಂಚ ಉಪ್ಪುನಾಗ ಕೂಡ ನಮ್ಗೆ ಅವಕಾಶ ಸಿಕ್ಕುದು ಅಂಚ ಸೊ ನಮ್ಮ ಜನಗಳು ಉಪ್ಪುನಾಗ ನಮ್ಮ ಏನಪ್ಪ ಸಮಾಜಕ್ಕೆ ಸೇವೆ ಮಲ್ಪುನ ಇದ ಪಂಪೇರು ಅನ್ನದಾನ ಅವಳೊಂದು ಬಾರಿ ಮಲ್ಲ ಸೇವೆ ಇಂಚಿನ ವಿದ್ಯಾದಾನ ಅವಳ ಮಾರಿ ಮಲ್ಲ ಸೇವೆ ರಕ್ತದಾನ ಅವರ ಮಲ್ಲ ಸೇವೆ. ಕಾಪು ತಹಶೀಲ್ದಾರ್ ಡಾ ಪ್ರತಿಭಾ ಆರ್ ಮಾತನಾಡಿ, ಸಮಾಜ ಸೇವಕ ದಿವಂಗತ ಲೀಲಾಧರ ಶೆಟ್ಟಿ ಅವರ ಸಾಮಾಜಿಕ ಸೇವೆ, ರಕ್ತದಾನ ಶಿಬಿರ, ಅಶಕ್ತರಿಗೆ, ಶಾಲಾ ಮಕ್ಕಳಿಗೆ ನೀಡಿದ ಸಹಾಯ ಎಂದೂ ಮರೆಯಲಾಗದ್ದು ಎಂದರು. ಮುಳುಗು ತಜ್ಞ ಅಶೋಕ್ ಶೆಟ್ಟಿ ದೆಂದೂರು ದಂಪತಿಗಳನ್ನು ಹಾಗೂ ಪೌರಸಭಾ ಪೌರ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. ಗಣ್ಯರು ದಿವಂಗತ ಲೀಲಾಧರ ಶೆಟ್ಟಿ ದಂಪತಿಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಮಾಜಿ ಶಾಸಕ ಲಾಲಾಜಿ ಆರ್ ಮೆಂಡನ್, ಪುರಸಭಾಧ್ಯಕ್ಷೆ ಹರಿಣಾಕ್ಷಿ ದೇವಾಡಿಗ, ಶ್ರೀಧರ್ ಶೆಟ್ಟಿ ಮುಲುಂಡ್, ಯೋಗೇಶ್ ಶೆಟ್ಟಿ, ಜಯಲಕ್ಷ್ಮಿ ಸುರೇಶ್ ಶೆಟ್ಟಿ, ಪ್ರಭಾಕರ್ ಪೂಜಾರಿ, ಡಾ ವೀಣಾ ಕುಮಾರಿ, ಡಾ ರಾಜಶ್ರೀ ಕಿಣಿ, ಮೋಹನ್ ದಾಸ್ ಶೆಟ್ಟಿ ಕರಂದಾಡಿ, ಕುತ್ಯಾರು ಪ್ರಸಾದ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.